ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನದ ಅಪಪ್ರಚಾರದ ಬಗ್ಗೆ ಶ್ರೀ ದೇವಳದ ಆಡಳಿತದ ವತಿಯಿಂದ ಸ್ಪಷ್ಟನೆ ನೀಡಿದ್ದಾರೆ. ಈ ಬಗ್ಗೆ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಮೋಹನ್ ರಾಮ್ ಸುಳ್ಳಿ ಮತ್ತು ಕಾರ್ಯನಿರ್ವಹಣಾಧಿಕಾರಿ ಡಾಕ್ಟರ್ ನಿಂಗಯ್ಯ ಅವರು, ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ಯಾವುದೇ ಅಕ್ರಮ ನಡೆದಿಲ್ಲ, ಎಲ್ಲವೂ ನಿಯಮದಂತೆ ನಡೀತಾ ಇದ್ದು ಯಾವುದೇ ತನಿಖೆಗೆ ಸಿದ್ಧ ಅಂತ ಹೇಳಿದ್ದಾರೆ. ದೇವಳದ 2012-13ರಿಂದ 2014-15ನೇ ಸಾಲಿನವರೆಗೆ ಲೆಕ್ಕ ತಪಾಸಣೆಯನ್ನ ಜಂಟಿ ನಿರ್ದೇಶಕರು, ಸ್ಥಳೀಯ ಲೆಕ್ಕ ಪರಿಶೋಧನಾ ವರ್ತುಲ ಮಂಗಳೂರು ಇವರು ನಡೆಸಿರುತ್ತಾರೆ. ದೇಶಾದ್ಯಂತ ಉಲ್ಬಣಿಸಿದ ಈ ವಿಷಮ ಪರಿಸ್ಥಿತಿಯಿಂದಾಗಿ ಸರ್ಕಾರದ ಕಟ್ಟುನಿಟ್ಟಿನ ಮಾರ್ಗಸೂಚಿ ಹಾಗೂ ನಿಯಮಾವಳಿಗಳು ಜಾರಿಯಲ್ಲಿದ್ದ ಕಾರಣ ಸಾರ್ವಜನಿಕರಿಗೆ ಅವಶ್ಯಕ ಸೇವೆಗಳನ್ನು ಒದಗಿಸುವ ಕಚೇರಿಗಳಿಗೆ ಮತ್ತು ಇಲ್ಲಿನ ಸಿಬ್ಬಂದಿಗಳ ಹಾಜರಾತಿಗೆ ಶೇಕಡಾವಾರು ಮಿತಿಗೊಳಿಸಿ ನಿರ್ಬಂಧಿಸಿರುವ ಕಾರಣದಿಂದ ಮತ್ತು ಅವಶ್ಯಕ ಸೇವೆಗಳಿಲ್ಲದ ಸರ್ಕಾರಿ ಕಚೇರಿಗಳನ್ನು ಸಂಪೂರ್ಣವಾಗಿ ತೆರೆಯದಿದ್ದ ಕಾರಣಗಳಿಂದ ವಿವಿಧ ಇಲಾಖಾವಾರು ಕಚೇರಿಗಳಲ್ಲಿ ಸಿಬ್ಬಂದಿಗಳ ಕೊರತೆ ಇರುವುದರಿಂದ ಈ ದೇವಳದ ಲೆಕ್ಕ ಪರಿಶೋಧನೆಗೆ ಸರ್ಕಾರದ ಹಂತದಲ್ಲಿ ಕೂಡ ಕ್ರಮ ಕೈಗೊಳ್ಳಲು ವಿಳಂಬವಾಗಿದೆ. ಆದರೆ ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಲೆಕ್ಕ ಪರಿಶೋಧನೆ ನಡೆದಿಲ್ಲ ಎಂಬುದಾಗಿ ಆರೋಪಿಸಿರುವುದು ಸತ್ಯಕ್ಕೆ ದೂರವಾದ ಮಾತು. ಈ ಎಲ್ಲ ಪ್ರಕ್ರಿಯೆಗಳು ಸಹ ತೀರಾ ಪಾರದರ್ಶಕವಾಗಿ ನಡೀತಾ ಇದೆ. ಇಲಾಖೆ ಅಥವಾ ಸರ್ಕಾರದ ವತಿಯಿಂದ ಯಾವುದೇ ಹಂತದಲ್ಲಿ ತಪಾಸಣೆ ಅಥವಾ ತನಿಖೆ ನಡೆಸುವುದಾದಲ್ಲಿ ಸಂಪೂರ್ಣ ದಾಖಲೆಗಳು ಶ್ರೀ ದೇವಳದಲ್ಲಿ ಲಭ್ಯವಿತ್ತು. ಈ ಬಗ್ಗೆ ದೇವಳದ ಆಡಳಿತ ಸಹ ತಪಾಸಣೆ ಅಥವಾ ತನಿಖೆಗೆ ಸಹಕರಿಸುತ್ತೆ. ಪ್ರಸ್ತುತ ಮುಖ್ಯಮಂತ್ರಿಗಳವರಿಗೆ ಸದ್ರಿ ಅರ್ಜಿದಾರ ಶ್ರೀಹರಿವತ್ಸ ನೀಡಿರುವ ಆಧಾರ ರಹಿತ ಮತ್ತು ಸಂಪೂರ್ಣವಾಗಿ ಸತ್ಯಕ್ಕೆ ದೂರವಾದ ವಿಚಾರವಾಗಿದೆ ಅಂತ ಹೇಳಿದ್ದಾರೆ. ಅಕ್ರಮ 5 ವರ್ಷಗಳ ಲೆಕ್ಕ ತಪಾಸಣೆ ನಡೆದಿಲ್ಲ, ಕೋಟಿ ಕೋಟಿ ಆದಾಯವಿದ್ದು ಲೆಕ್ಕವೂ ಇಲ್ಲ, ಪತ್ರನೂ ಇಲ್ಲ. ನಂಬರ್ 1 ದೇವಾಲಯದಲ್ಲಿ ಗೋಲ್ಮಾಲ್ ಆಗಿದೆ ಎಂಬಿತ್ಯಾದಿ ಶೀರ್ಷಿಕೆಯಡಿಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ದೂರು ಎಂಬ ವರದಿ ದೃಶ್ಯ ಮಾಧ್ಯಮಗಳಲ್ಲಿ ಪ್ರಕಟವಾದ ವಿಚಾರದ ಬಗ್ಗೆ ಶ್ರೀ ದೇವಳದ ಆಡಳಿತ ವತಿಯಿಂದ ಈ ಕೆಳಗಿನಂತೆ ಸ್ಪಷ್ಟೀಕರಣವನ್ನು ನೀಡಲಾಗಿದೆ. ಶ್ರೀ ದೇವಳದ ಲೆಕ್ಕಪತ್ರವು 12-13ರಿಂದ 2014-15ನೇ ಸಾಲಿನವರೆಗಿನ ಲೆಕ್ಕ ತಪಾಸಣೆಯನ್ನು ಇಲಾಖಾ ಜಂಟಿ ನಿರ್ದೇಶಕರು, ಸ್ಥಳೀಯ ಲೆಕ್ಕ ಪರಿಶೋಧನಾ ವರ್ತುಲ ಮಂಗಳೂರು ಇವರು ನಡೆಸಿರುತ್ತಾರೆ. 19, 20 ಮತ್ತು 21ನೇ ಸಾಲಿನ ಅವಧಿ ಲೆಕ್ಕ ಪರಿಶೋಧನೆ ಮಾತ್ರವೇ ಬಾಕಿ ಇರುವುದಾಗಿದೆ. ಈ ಕೋವಿಡ್ನ ಸಮಸ್ಯೆಯಿಂದಾಗಿ ಲೆಕ್ಕ ಪರಿಶೋಧನೆ ಇಲಾಖೆಯ ಸಿಬ್ಬಂದಿಗಳ ಕೊರತೆಯಿಂದಾಗಿ ಲೆಕ್ಕಪತ್ರ ಕೂಡ ವಿಳಂಬವಾಗಿರುವುದು ಕಂಡುಬರುತ್ತದೆ. ದೃಶ್ಯ ಮಾಧ್ಯಮಗಳಲ್ಲಿ ಪ್ರಚಾರವಾಗುತ್ತಿರುವ ರೀತಿಯಲ್ಲಿ ಲೆಕ್ಕಪತ್ರ ಇಲ್ಲ ಎಂಬುದು ಸರಿಯಾದ ಅಂಶವಲ್ಲ ಎಂಬ ಅಂಶವನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ದೇವಸ್ಥಾನದ ಲೆಕ್ಕಪತ್ರ ಪಾರದರ್ಶಕವಾಗಿ ಮಾಡಲಾಗಿದೆ ಮತ್ತು ನಿರ್ವಹಿಸಲಾಗಿದೆ ಎಂಬ ಅಂಶವನ್ನು ನಾನು ಈ ಸಂದರ್ಭದಲ್ಲಿ ತಿಳಿಸಲಿಕ್ಕೆ ಇಷ್ಟಪಡ್ತೀನಿ. ಅಲ್ಲದೆ ಮಾನ್ಯ ಮುಜರಾಯಿ ಸಚಿವರ ನಿರ್ದೇಶನ ಮೇರೆಗೆ ಕಳೆದ ವರ್ಷ ಕೇಂದ್ರ ಕಚೇರಿಯಿಂದ ಬಂದು ದೇವಸ್ಥಾನದ ಎಲ್ಲ ಲೆಕ್ಕಪತ್ರಗಳನ್ನು ಪರಿಶೀಲನೆ ಮಾಡಿ ಹೋಗಿದ್ದಾರೆ. ಪರಿಶೀಲನಾ ವರದಿಯನ್ನು ಕೂಡ ಕೊಟ್ಟಿದ್ದಾರೆ. ನಾವು ಲೆಕ್ಕಪತ್ರವನ್ನು ಕ್ರಮಬದ್ಧವಾಗಿ ನಿರ್ವಹಿಸುತ್ತಿರುವ ಬಗ್ಗೆ ಧಾರ್ಮಿಕತೆ ಆಯುಕ್ತರ ಕಚೇರಿಯ ಸಿಬ್ಬಂದಿಗಳು ವಿಚಾರಣೆ ಮಾಡಿ ಹೋಗಿರುತ್ತಾರೆ ಎಂಬ ಅಂಶವನ್ನು ಕೂಡ ಈ ಸಂದರ್ಭದಲ್ಲಿ ಸಾರ್ವಜನಿಕರ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತೇನೆ. ದಿವಾಕರ್, ವಿ4 ನ್ಯೂಸ್, ಕಡಬ.